ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ದರ್ಬೆಯಲ್ಲಿ ಹಳೆಯ ಕಾಲದ ನಾಗಬನ ಈಗಲೂ ಇದ್ದು ಅಲ್ಲಿ ಬೇರೆ ಬೇರೆ 3 ಜಾತಿಯ ಜನಾಂಗಕ್ಕೆ ಈ ನಾಗಬನ ಕುಟುಂಬದ ನಾಗಬನವಾಗಿದೆ. ಹಳ್ಳಿ ಜಾಗದಲ್ಲಿ ತೆಂಗಿನ ತೋಟಗಳ ನಡುವೆ ಈ ನಾಗಬನ ಇದ್ದು ಸಾಕಷ್ಟು ಹಿನ್ನೆಲೆಯನ್ನು ಕೂಡ ಒಳಗೊಂಡಿದೆ. ಇನ್ನು ಈ ನಾಗಬನದಲ್ಲಿ ಹಾವಿನ ಹುತ್ತಗಳು ಇದ್ದು ಹುತ್ತುಗಳಿರುವಂತಹ ಜಾಗದಲ್ಲಿ ಜೀವಂತ ಹಾವುಗಳು ಇರುತ್ತೆ ಎಂಬ ನಂಬಿಕೆ ಇದೆ. ಹೇಮಾವತಿ ಶೆಟ್ಟಿ ಕುಟುಂಬ, ಬೇಬಿ ಸಫಲ್ಯ ಕುಟುಂಬ ಹಾಗೂ ಆಚಾರ್ಯ ಕುಟುಂಬದವರ ಈ ನಾಗಬನದಲ್ಲಿ ನಿನ್ನೆ ನಾಗರ ಪಂಚಮಿ ಹಬ್ಬ ಹಿನ್ನೆಲೆ ನಾಗನಿಗೆ ಹಾಲೆರೆದು ಹಬ್ಬ ಆಚರಿಸಲಾಯಿತು. ನಿನ್ನೆ ನಾಗನ ಕಲ್ಲುಗಳಿಗೆ ತನು ಅರ್ಪಿಸಿ ತಂಬಿಲ ಸೇವೆ ನೀಡಿ ಊರ ಪರವೂರ ಭಕ್ತಾದಿಗಳಿಗೆ ಪ್ರಸಾದ ನೀಡಲಾಯಿತು. ಆಂಡಲ ಈ ನಾಗರ ಪಂಚಮಿ ದಾನಿ ಮಲ್ಪಾಂಚಿನ ಆರಾಧನೆ ಆ ದೇವರ ಪೊರ್ಲಾದು ತೋಂದು ಎಂಕ ಮಲ್ಪುರಂಚಿನ ಪ್ರಾರ್ಥನೆ ಮಲ್ಪುರಂಚಿನ ಸೇವೆ ಹಿಡಿದು ದೇವರ ಸಂತುಷ್ಟರಾದ ನಮ್ಮ ಪಡೆವಂಚಿನ ಪ್ರಸಾದ ಹೊಡೆದು ವರ್ಷ ಪೂರ್ತಿ ಜೀವನಡು ನೆಮ್ಮದಿ ಕೊರಡು ಮಾತ ಸರ್ಪ ದೋಷ ಹೋಗುಂಡು ಅಯ್ನ ಪೂರ ದೂರ ಮಾಡ್ಕೊಡು ಜಾಗಗಾವಾಡು I did it.